ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆ ಜೊತೆಗೆ ಪ್ರಾರಂಭ ಮಾಡೋಣ. ನನ್ನ ಜೊತೆಗೆ ರಿಪೀಟ್ ಮಾಡಿ ಎಲ್ರು. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲ ಪ್ರಪಾದ ಪ್ರಣತು. ನಮಃ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಪಾಶ್ಚಾತ್ಯ ದೇಶಧಾರಿಣಿ. ವ್ಯಾಸದೇವ ನಾರಾಯಣ ಸರಸ್ವತಿಗೆ ನಮಸ್ಕಾರ. ನಾರಾಯಣಂ ನಮಸ್ಕೃತ್ಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ಜಯಮುದೀರಯೇತ್. ಭಗವದ್ಗೀತೆ ಮಹಾತ್ಮೆಯ ಒಂದು ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಬೃಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಗೌರನಿತಾಯ ಕಿ ಜೈ. ಶ್ರೀಲ ಪ್ರಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು ಹರೇ ಕೃಷ್ಣ ಎಲ್ರಿಗೂ 48ನೇ ಶ್ಲೋಕದಿಂದ 56ನೇ ಶ್ಲೋಕದವರೆಗೂ ತಿಳಿದುಕೊಂಡ್ವಿ. ಇವತ್ತು 57ನೇ ಶ್ಲೋಕದಿಂದ 64ನೇ ಶ್ಲೋಕವರೆಗೂ ನಾವು ತಿಳಿದುಕೊಳ್ಳೋಣ.
ಸ್ವಲ್ಪ ನನಗೆ ಥ್ರೋಟ್ ಇನ್ಫೆಕ್ಷನ್ ಇದೆ, ಪ್ರೊನೌನ್ಸಿಯೇಷನ್ ನಂದು ಕ್ಲಿಯರ್ ಆಗ್ಬೋದು ಅಂತ. ಒಂದ್ ನಿಮಿಷ, ಒಂದ್ ಕಾಲ್ ಬರ್ತಾ ಇದೆ. ಸರಿ, ಹರಿ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಯ ಸರ್ವತ್ರಾನಭಿಸ್ನೇಹಃ ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ಯಹ ಯಹ, ಇಲ್ಲಿ ವಿಸರ್ಗಪೂರ್ಣ ಉಚ್ಚಾರಣೆ ಮಾಡಬೇಡಿ. ಮ್ಯೂಟ್ ಮಾಡಿ ಮತ್ತೆ ಯಾರು ನೋಡಿ, ಮ್ಯೂಟ್ ಮಾಡಿ. ಯಃ ಸರ್ವತ್ರಾನಭಿಸ್ನೇಹಃ ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ. ದಕ್ಕೆ ಒತ್ತಿದೆ, ದೀರ್ಘ ಇದೆ, ಹಾಗಾಗಿ ದ್ವೇಷ್ಟಿ. ಶಕ್ಕೆ ಟವತ್ತು. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಸೊ ಸರಳವಾಗಿದೆ, ಎಲ್ಲರೂ ಕೂಡ ಹೇಳ್ಬೋದು. ಸೊ ಇದರ ಒಂದು ಅರ್ಥವನ್ನ ತಿಳಿದುಕೊಂಡು ಬರೋಣ. ಯ ಸರ್ವತ್ರಾನಭಿಸ್ನೇಹಃ, ಇಲ್ಲಿ ಯ ಸರ್ವತ್ರ ಅಂತಂದ್ರೆ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಅಂತ ಹೇಳ್ತಾ ಇರುವಂತದ್ದು. ಸರ್ವತ್ರ ನಭಿ ಸ್ನೇಹ ಅಂದ್ರೆ ಇಲ್ಲಿ ಸರ್ವತ್ರ ಅನಭಿ ಸ್ನೇಹ ಅಂತ ಹೇಳಿ ಬರುತ್ತೆ. ಅನಭಿ ಸ್ನೇಹ ಅಂತಂದ್ರೆ ಆಸಕ್ತಿ ಇಲ್ಲದೆ ಇರುವಂತದ್ದು, ಅಂದ್ರೆ ಯಾವುದೇ ವಿಷಯ ವಸ್ತುಗಳಿಗೆ ಸ್ನೇಹ ಇಲ್ಲದೆ ಇರುವಂತದ್ದು ಅಂತ ಹೇಳಿ. ಹಾಗಾಗಿ ಅನಭಿ ಸ್ನೇಹ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀನ್ ಯಾವುದೇ ಪರಿಸ್ಥಿತಿಗಳೊಂದಿಗೂ ಕೂಡ ಒಂದು ಸ್ನೇಹವನ್ನ ಇಟ್ಕೋಬೇಡ ಅಂತ. ಸೊ ಅಂದ್ರೆ ಇಟ್ಕೊಂಡವನು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು, ಇಟ್ಕೊಂಡವನು. ಮತ್ತೆ ತತ್ತತ್ ತತ್ತತ್ ಪ್ರಾಪ್ಯ ಶುಭಾಶುಭಂ. ಮತ್ತೆ ಶುಭಾಶುಭ ಅಂತಂದ್ರೆ ಈ ಶುಭ ಅಂತಂದ್ರೆ ಅದೃಷ್ಟ, ಅಶುಭ ಅಂತಂದ್ರೆ ಕೆಡಕಾಗುವಂಥದ್ದು, ದುರಾದೃಷ್ಟ ಅಂತ ಹೇಳಿ. ಹೀಗೆ ಅದೃಷ್ಟ, ದುರಾದೃಷ್ಟ ಅಥವಾ ಶುಭ ಅಶುಭಗಳಿಗೆ ಸಂತೋಷ ಪಡದೇ ಇರುವಂಥವನು ಅಂತ. ನಾಭಿನಂದತಿ ನ ದ್ವೇಷ್ಟಿ. ನಾಭಿನಂದತಿ ಅಂದ್ರೆ ನ ಅಭಿನಂದತಿ ಅಂತ ಹೇಳ್ತಾರೆ. ನ ಅಭಿನಂದತಿ ಅಂತಂದ್ರೆ ಈ ಹೊಗಳಿಕೆಗೆ ಹೊಗಳಿಕೆಯನ್ನ ದ್ವೇಷಿಸುವಂಥದ್ದು ಅಂತ. ಅಂದ್ರೆ ಯಾರು ಯಾವುದನ್ನು ಹೊಗಳೋದಿಲ್ವೋ ಅಥವಾ ತೆಗಳೋದೂನು ಇಲ್ಲ, ಅದನ್ನ ಒಳ್ಳೇದು ಅಂತ ಹೇಳಲ್ಲ, ಕೆಟ್ಟದಂತೂ ಕೂಡ ಹೇಳಲ್ಲ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಮತ್ತೆ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ತಗೊಂಡ್ರೆ ಸ್ಥಿತಧೀರ ಮುನಿ ಹೇಗಿರ್ತಾರೆ, ಸ್ಥಿರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತ ಇರೋವರಿಗೆ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಇರೋವರು ಹೇಗೆ ಇರ್ತಾರೆ ಅನ್ನೋವರ ಗುಣಲಕ್ಷಣಗಳನ್ನ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅರ್ಜುನ ಮತ್ತೆ ಅವ್ರಿಗೆ ಹೇಳ್ತಾನೆ. ಸೊ ಯಾರು ಈ ಒಂದು ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಸೊ ಅದ್ರಲ್ಲಿ ಅವರು ಅನಾಸಕ್ತರಾಗಿರ್ತಾರೆ, ಯಾವುದನ್ನ ಹೊಗಳೋದಿಲ್ಲ ತೆಗಳೋದಿಲ್ಲ, ಸೊ ಅಂಥವ್ರು ಪರಿಪೂರ್ಣವಾಗಿ ಜ್ಞಾನವನ್ನ ಹೊಂದಿರ್ತಾರೆ. ಸೊ ಯಾರು ಪರಿಪೂರ್ಣವಾಗಿ ಜ್ಞಾನ ಹೊಂದಿರ್ತಾರೋ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಮಾತಾಜಿ ಏದಿಂದ ಪ್ರಾರಂಭ ಮಾಡ್ತೀರಾ ನೋಡಿ. ಹಾ ಮಾತಾಜಿ, ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 57. ಯಾ ಸರ್ವತ್ರಾನಭಿಸ್ನೇಹಂ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ಸತ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭು ಕೇಳಿಸ್ತಾ ಇಲ್ಲ ನಿಮ್ದು. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭು
ಇಲ್ಲ, ನಿಮ್ದು ಬ್ರೇಕ್ ಆಗ್ತಾ ಇದೆ. ಕೇಳ್ತಾ ಇಲ್ಲ ಪ್ರಭುಜಿ, ವಾಯ್ಸ್ ಸರಿ ಕ್ಲಿಯರ್ ಇಲ್ಲ. ಅನುಸೂಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 57. ಯತ್ ಸರ್ವತ್ರಾನಪಿ ಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದಂತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಚೈತನ್ಯ ನವೀನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯ ಸರ್ವತ್ರಾನಪಿ ಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಹರೇ ಕೃಷ್ಣ. ದೀಪಾ ಮಾತಾಜಿ. ಹರೇ ಕೃಷ್ಣ. ಯ ಸರ್ವತ್ರಾನಭಿಸ್ನೇಹಾಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಾಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಗಾಯತ್ರಿ ಕೃಷ್ಣ ಮಾತಾಜಿ. ಶ್ಲೋಕ 57. ಯಸ್ ಸರ್ವತ್ರ ಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇದು ಶ್ಲೋಕದಲ್ಲಿ ಏನಾದ್ರೂ ನಿಮ್ಗೆ ಕೇಳೋದಿದ್ರೆ ಕೊನೆಗೆ ಹ್ಯಾಂಡ್ ರೈಸ್ ಮಾಡಿ ಡಿಸ್ಕಸ್ ಮಾಡೋಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 258ನೇ ಶ್ಲೋಕ. ಎಲ್ಲರಿಗೂ ನನ್ನ ಉಚ್ಚಾರಣೆ ಕೇಳಿಸ್ತಾ ಇದೆಯಾ? ಸರಿಯಾಗಿ ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ನಂದು ಧ್ವನಿ ಇದಾಗಿದೆ, ಅದು ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ. ಯಾವ್ದಾದ್ರು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಪುನಃ ಕೇಳಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇನ್ನೊಮ್ಮೆ ಹೇಳ್ತೀನಿ. ಯದಾ ಸಂಹರತೆ ಚಾಯಂ, ಇಲ್ಲಿ ಕೂರ್ಮೋಂಗಾನೀವ, ಇಲ್ಲಿ 3 ಶಬ್ದಗಳಿದೆ. ಕೂರ್ಮಃ, ಅಂಗಾನಿ ಮತ್ತೆ ಇವ ಅಂತ ಹೇಳಿ. ಹಾಗಾಗಿ 3 ಕೂಡಿದಾಗ ಕೂರ್ಮೋಂಗಾನೀವ ಅಂತ ಆಗತ್ತೆ. ಕೂರ್ಮಃ ಅಂತಂದ್ರೆ ಆಮೆ, ಅಂಗಾನಿ ಅಂತಂದ್ರೆ ಅಂಗಗಳು, ಅಂದ್ರೆ ಆಮೆಯ ಅಂಗಗಳು ಅಂತ. ಸರ್ವಶಃ, ಇಲ್ಲಿ ದೊಡ್ಡ ಕೂ ಇದೆ, ಅಂದ್ರೆ ದೊಡ್ಡ ಹೂ ಇದೆ, ದೊಡ್ಡ ಹೂ ಸ್ವರ ಕೂಡಿದೆ, ಕೂ ಆಗುತ್ತೆ. ಇಲ್ಲಿ ಮೋ ಇರೋದ್ರಿಂದ, ದೀರ್ಘ ಇರೋದ್ರಿಂದ ನೀವು ಎಳಿಬೇಕು. ಮತ್ತದಕ್ಕೆ ಅರ್ಕಾವಳಿ ಇದೆ, ಹಾಗಾಗಿ ಮೊದಲು ರ ಉಚ್ಚಾರಣೆ ಮಾಡ್ಬೇಕು. ಮಕ್ಕಿಂತ ಮುಂಚೆ ರ ಹೇಳ್ಬೇಕು. ಕೂರ್ ಮೋ, ಮತ್ತೆ ಅಂಚಿನ ಇದೆ ಅನುನಾಸಿಕ. ಮೋಂಗಾ, ಕೂರ್ಮೋಂಗಾ ನೀವ. ಮತ್ತೆ ಇಲ್ಲಿ ಅರ್ಕಾವಳಿ ಇರೋದ್ರಿಂದ ನೀವು ಅದನ್ನ ಅಂಗಾನಿ ಅಂತ ಸೆಪರೇಟ್ ಮಾಡ್ಬೋದು. ಅಂಗಾನೀವ ಅಂತ ಹೇಳಿ ಕೂರ್ಮಃ ಅಂಗಾನೀವ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಕೂಡಿಸು ಹೇಳ್ಬೋದು. ಕೂರ್ಮೋಂಗಾನೀವ. ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ, ಇಲ್ಲಿನೂ ಕೂಡ 3 ಪದಗಳಿದೆ. ಇಂದ್ರಿಯಾಣಿ ಅಂದ್ರೆ ಇಂದ್ರಿಯಗಳನ್ನು, ಇಂದ್ರಿಯ ಮತ್ತೆ ಅರ್ಥೇಭ್ಯ ಅಂತ ಹೇಳಿ. ಅಂದ್ರೆ ಇಂದ್ರಿಯಾಣಿ ಅಂದ್ರೆ ಇಂದ್ರಿಯಗಳನ್ನ, ಇಂದ್ರಿಯ ಅರ್ಥೇಭ್ಯ ಅಂತಂದ್ರೆ ಇಂದ್ರಿಯ ವಿಷಯಗಳನ್ನ. ಹೀಗೆ ನೀವು ಬಿಡಿಸಿ ಬರೆಯೋದಾದ್ರೆ ಇಂದ್ರಿಯಾಣಿ ಇಂದ್ರಿಯ ಅರ್ಥೇಭ್ಯ ಅಂತ ಹೇಳ್ಬೋದು. ಅಥವಾ ಕೂಡಿ ಹೇಳೋದಾದ್ರೆ ಇಂದ್ರಿಯಾಣೀಂದ್ರಿಯ, ಣಕ್ಕೆ ದೀರ್ಘ ಇರೋದ್ರಿಂದ ಎಳಿಬೇಕು, ಮತ್ತೆ ಅನುನಾಸಿಕ ಇದೆ. ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ. ಇಲ್ಲಿ ದೊಡ್ಡ ಥಕ್ಕೆ ಅರ್ಕಾವಳಿ ಇರೋದ್ರಿಂದ ಮೊದಲು ರ ಉಚ್ಚಾರಣೆ ಮಾಡ್ಬೇಕು. ರ ಇಂದ್ರಿಯಾಣೀಂದ್ರಿಯಾರ್ಥೇ, ಆಮೇಲೆ ಥ ಹೇಳ್ಬೇಕು. ಯಾರ್ಥೇಭ್ಯ, ಭಕ್ಕೆ ಯ ಒತ್ತಿದೆ, ಭ್ಯ ಮತ್ತೆ ವಿಸರ್ಗ ಭ್ಯ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹರೇ ಕೃಷ್ಣ. ಸೊ ಇದ್ರದ್ದೊಂದು ಅರ್ಥವನ್ನ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಸಾದೃಶ್ಯವನ್ನ ಕೊಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಈಗ ಸ್ಥಿತಧೀರ ಮುನಿದು ಹೇಳ್ತಾ ಇದ್ದಾರೆ. ಆ ಸ್ಥಿತಧೀರ ಮುನಿನ ಒಂದು ಲಕ್ಷಣ ಹೇಗಿರುತ್ತೆ, ಅಥವಾ ಅವನ ಜ್ಞಾನ ಯಾವ ನೆಲೆಯಲ್ಲಿ ನೆಲೆಗೊಂಡಿರುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಇದನ್ನ ಹೇಳ್ತಾ ಇರುವಂತದ್ದು ಕೃಷ್ಣ. ಈ ಯದಾ ಸಂಹರತೆ ಚಾಯಂ, ಸೊ ಯಾವಾಗ
ಸೆಕೆಂಡ್ ಲೈನ್ ಅಲ್ಲಿ ಕೂರ್ಮೋಂಗಾನೀವ ಸರ್ವಶಃ. ಯಾವಾಗ ಹಿಂದೆ ತೆಗೆದುಕೊಳ್ಳುತ್ತೋ, ಏನ್ ಹಿಂದೆ ತೆಗೆದುಕೊಳ್ಳೋದು ಅಂದ್ರೆ ಅಂಗಗಳನ್ನ ಹಿಂದೆ ತೆಗೆದುಕೊಳ್ಳೋದು. ಯಾರ ಅಂಗಗಳನ್ನ ಹಿಂದೆ ತೆಗೆದುಕೊಳ್ತಾರೆ? ಕೂರ್ಮಃ ಅಂದ್ರೆ ಆಮೆ. ಆಮೆಯು ತನ್ನ ಅಂಗಗಳನ್ನ ಒಳಗೆ ಎಳೆದುಕೊಳ್ಳುತ್ತೆ ಅಂತ. ಸರ್ವಶಃ ಅಂತಂದ್ರೆ ತನ್ನ ಎಲ್ಲ ಪೂರ್ತಿಯಾದ ಅಂಗಗಳನ್ನ ಅಂತ ಹೇಳಿ ಒಳಗ್ ಎಳೆದುಕೊಳ್ಳುತ್ತೆ. ಹಾಗೇನೆ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ಅಂತ. ಹೀಗೆ ಆಮೆಯು ತನ್ನ ಎಲ್ಲಾ ಅಂಗಗಳನ್ನ ತನ್ನ ಒಳಗೆ ಎಳೆದುಕೊಳ್ಳೋ ಹಾಗೆ ಇಂದ್ರಿಯಗಳನ್ನ ಮತ್ತೆ ಆ ಇಂದ್ರಿಯ ವಸ್ತುಗಳನ್ನ ಅಂತ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಅಂತಂದ್ರೆ ಇಂದ್ರಿಯಗಳು ಮತ್ತೆ ಇಂದ್ರಿಯ ವಿಷಯಗಳು. ಸೊ ಅವುಗಳನ್ನ ಹಿಂದಕ್ಕೆ ಯಾರು ಎಳೆದುಕೊಳ್ತಾರೋ ಅವರು ದೈವಿಕ ಜ್ಞಾನದಲ್ಲಿ ನೆಲೆಗೊಂಡಿರ್ತಾರೆ ಅಂತ ಹೇಳ್ತಾ ಇರೋದು. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಹಾಗೆ ಅವರು ಸ್ಥಿರ ಪ್ರಜ್ಞೆಯಲ್ಲಿ ಪ್ರತಿಷ್ಠಿತರಾಗಿರುವಂತವ್ರು ಅಂತ ಹೇಳ್ತಾರೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಕಮಲಾ ಭಟ್ ಮಾತಾಜಿ ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 58. ಯದಾ ಸಂಹರತೆ ಚಾಯಂ ಕಾರ್ಮೋಂಗಾನೀವ ಸರ್ವಶಃ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಃ. ಇನ್ನೊಂದ್ಸಲ ಹೇಳ್ತೀನಿ ಮಾತಾಜಿ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅವಾಗ ಮ್ಯೂಟ್ ಆಗ್ಬಿಟ್ಟಿತ್ತು, ಹೇಳ್ತೀನಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸುತ್ತಾ? ಹೇಳಿ ಮಾತಾಜಿ, ಹೇಳಿ ಹೇಳಿ. ಶ್ಲೋಕ 58. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹರೇ ಕೃಷ್ಣ ಮಾತಾಜಿ, ವಂದನೆಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 58. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಮನ್ಸಾ ರಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 58. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರೆದ್ರಿ ಮಾತಾಜಿ ಆಗಳೆ? ಹೌದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಬೇಗ. ಲೋಕಜೀವನ. ಸಾರಿ ಮಾತಾಜಿ, ಹುಡುಗರು ಕೇಳಿಸ್ತಿಲ್ಲ ಮಾತಾಜಿ. ಓದ್ಲಿ ಮಾತಾಜಿ? ಓದಿ, ಬೇಗ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 58. ಯದಾ ಸಂಹರತೆ ಛಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಕೂರ್ಮೋಂಗಾನೀವ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ. ಹಾ ಮಾತಾಜಿ. ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ. ಅದನ್ನ ಯಾರ್ಥೇಭ್ಯ ಸೆಪರೇಟ್ ಹೇಳ್ಬೇಡಿ. ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ಇಲ್ಲಾಂದ್ರೆ ಇಂದ್ರಿಯಾರ್ಥೇಭ್ಯ ಹೇಳ್ಬೇಕು, ಇಲ್ಲಾಂದ್ರೆ ಕೂಡಿ ಹೇಳ್ಬೇಕು. ಹಾ ಮಾತಾಜಿ. ಇಂದ್ರಿಯಾರ್ಥೇಭ್ಯಃ. ಕ್ಷಮಿಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಬೇಗ ಹೇಳಿ. ಯದಾ ಸಂಹರತೆ ಛಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಗಿದೆಯಾ? 5 ಜನ ಆಗಿದ್ದಾರೆ. ಹಾ ಮಾತಾಜಿ. ಆಮೇಲೆ ಹೇಳಿ ಮಾತಾಜಿ. ಶ್ರೀಮದ್ ಭಗವದ್ಗೀತೆ
ಅಧ್ಯಾಯ 259ನೇ ಶ್ಲೋಕ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ. ಸೊ ಇದು ಕೂಡ ನಿಮ್ಗೆ ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಹೇಳ್ಬೋದು. ಅದು ರಸೋಪ್ಯಸ್ಯ ಅಂತ ಹೇಳಿ ಅದನ್ನ ಬಿಡಿಸಿದಾಗ ರಸಃ 3ನೇ ಲೈನಲ್ಲಿ ರಸಃ ಅಪಿ ಅಸ್ಯ 3 ಶಬ್ದ ಆಗುತ್ತೆ. ರಸಃ ಅಪಿ ಅಸ್ಯ ಅಂತ ಹೇಳಿ ಅಂತ ಕರೀತಾರೆ. ಮತ್ತೆ ದೃಷ್ಟ್ವ ದಕ್ಕೆ ಸುಳಿದೆ, ಶಕ್ಕೆ ಟ ವ ಒತ್ತಿದೆ, ಹಾಗಾಗಿ ಶ ಟ ವ ಅಂತ ಹೇಳ್ಬೇಕು. ದೃಷ್ಟ್ವ ಅಂತ. ಓಕೆ, ಮತ್ತೇನಿಲ್ಲ, ಎಲ್ಲ ಆಸ್ ಇಟ್ ಈಸ್. ಸೊ ಇದ್ರದ್ದೊಂದು ಅನುವಾದ ನೋಡ್ಕೊಂಡು ಬರೋಣ. ಈ ವಿಷಯ ವಿನಿವರ್ತಂತೆ ಅಂದ್ರೆ ಈ ಇಂದ್ರಿಯದ ಸುಖದ ವಿಷಯಗಳು ಏನಿರುತ್ತಲ್ಲ ಅವುಗಳನ್ನ ದೂರ ಮಾಡೋದು ಅಂತ ಹೇಳಿ, ದೂರ ಇಡುವಂಥದ್ದು. ಹಾಗಾಗಿ ವಿಷಯ ವಿನಿವರ್ತಂತೆ. ನಿರಾಹಾರಸ್ಯ ದೇಹಿನಃ ಅಂದ್ರೆ ಮತ್ತೆ ಯಾವುದು ಇಂದ್ರಿಯ ಸುಖದ ವಿಷಯಗಳಿರುತ್ತೋ ಅಂದ್ರೆ ಅದಕ್ಕಾಗಿ ದೇಹಿನಃ ಅಂತ ಹೇಳ್ತಾ ಇರುವಂಥದ್ದು. ಈ ದೇಹಧಾರಿಯಾದವನಿಗೆ ಈ ಇಂದ್ರಿಯ ಸುಖದ ವಸ್ತುಗಳಲ್ಲಿ ರುಚಿ ಇರುತ್ತೆ, ಆ ರುಚಿ ಉಳಿದೇ ಇರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಈಗ ಯಾರು ಇಂದ್ರಿಯ ವಸ್ತುಗಳ ಭೋಗದ ಅಭಿಲಾಷೆಯನ್ನ ಮಾಡಿರ್ತಾರೋ ಅವರು ಆಮೇಲೆ ಬಿಟ್ಟರು ಕೂಡ ಆ ಒಂದು ಇಂದ್ರಿಯ ವಸ್ತುಗಳ ಮೇಲಿನ ರುಚಿ ಹೋಗಿರೋದಿಲ್ಲ, ಅಭಿರುಚಿ ಇದ್ದೇ ಇರುತ್ತೆ. ಹಾಗಾಗಿ ರಸವರ್ಜನಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ. ಅದರಿಂದ ನೀ ಆ ಒಂದು ರುಚಿಯನ್ನ ಹೋಗಲಾಡಿಸ್ಬೇಕು ಅಂದ್ರೆ, ಯಾವ ರುಚಿ? ಇಂದ್ರಿಯ ಭೋಗದ ರುಚಿ ಹೋಗಲಾಡಿಸ್ಬೇಕು ಅಂದ್ರೆ ಉತ್ತಮವಾದ ರುಚಿಯ ಅನುಭವವನ್ನ ನೀನ್ ಮಾಡ್ಬೇಕು. ಹೀಗೆ ನೀನು ಆತ್ಮದಲ್ಲಿ ಸ್ಥಿರನಾಗ್ಬೇಕು. ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳ್ತಾರೆ. ಸೊ ಶ್ರೇಷ್ಠನಾದ ವಿಷಯಗಳಲ್ಲಿ ನೀನು ಅಭಿರುಚಿಯನ್ನ ತೋರಿಸ್ಬೇಕು ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜೈ ಶ್ರೀ ಹರೇ ಯಾರು ಮಾತಾಜಿ? ಗೀತಾ ಆಮೇಲೆ ಬರ್ತೀವಿ ಮಾತಾಜಿ, ಬರ್ತೀವಿ. ಸರಿ ಸರಿ ಆಯ್ತು. ಅವ್ರದ್ದಾಗಿಲ್ವಾ ಗೀತಾ ಮಾತಾಜಿದದು? ಅವ್ರದ್ದು ಇರ್ಲಿಲ್ಲ ಮಾತಾಜಿ. ಇಲ್ಲಿ ಇದ್ದೆ ಮಾತಾಜಿ, ಲಾಸ್ಟ್ ಗಾಯತ್ರಿ ಮಾತಾಜಿ ಆದ್ಮೇಲೆ ಇದ್ದೆ. ಇರ್ಲಿಲ್ಲ ಮಾತಾಜಿ, ತಗೊಳ್ತಿದ್ದೆ ನಿಮ್ಮ ಹೆಸರು. ಹೇಳಿ ಅಂದ್ರೆ ಇಲ್ಲಿ ಹೇಳಿ. ವಿಷಯ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಯಾಮಲಾ ಎಚ್ ಮಾತಾಜಿ. ಹರೇ ಕೃಷ್ಣ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಶೀತಲ್ ಮಾತಾಜಿ. ಮಾತಾಜಿ ನನಗೂ ಬಂದಿಲ್ಲ. ಯಾರು ಹರೇ ಮಾತಾಜಿ? ಕೃಷ್ಣ. ಲಕ್ಷ್ಮಿ ಪಿ ಎಂ. ಹೇಳಿ ಮಾತಾಜಿ. ಕಾಣಿಸ್ಲಿಲ್ಲ ನಿಮ್ಮ ಹೆಸರು. ಓದ್ತೀನಿ ಮಾತಾಜಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ
ಪರಂ ದೃಷ್ಟ್ವಾ ನಿವರ್ತತೆ. ಧನ್ಯವಾದಗಳು ಮಾತಾಜಿ. ಉಮಾದೇವಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 59. ವಿಷಯ ವಿನಿರ್ವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಸ್ಯೆ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಓಕೆ, ನೆಕ್ಸ್ಟ್ ಹೋಗೋಣ. ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಇದು ಮಾಡಿ, ಹ್ಯಾಂಡ್ ರೈಸ್ ಮಾಡಿ ಎಂದಿಗೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 60ನೇ ಶ್ಲೋಕ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಇಲ್ಲಿನೂ ಕೂಡ ನೀವು ಎಲ್ರು ಹೇಳ್ಬೋದು ಇದನ್ನ. ಇದೊಂದು ಅನುವಾದವನ್ನ ನೋಡ್ಕೊಂಡು ಬರೋಣ. ಯತತೋ ಹ್ಯಪಿ ಕೌಂತೇಯ. ಸೊ ಹಾಗಾಗಿ ಈ ಇಂದ್ರಿಯ ವಿಷಯಗಳಲ್ಲಿ ಯಾರೆಲ್ಲ ಪ್ರಯತ್ನವನ್ನ ಪಡ್ತಾ ಇದ್ದಾರೋ, ಮತ್ತೆ ವಿಪಶ್ಚಿತ ಅಂತ ಹೇಳಿ ಕಾರಣ ಈ ವಿವೇಚನಾತ್ಮಕ ಜ್ಞಾನಪೂರ್ಣ ವಾದಂತಹ ಏನಿವು ವ್ಯಕ್ತಿ ಇದ್ದಾನೋ, ಸೊ ಮನಸ್ಸುಳ್ಳವನಾಗಿದ್ದಾನೋ, ಇಂದ್ರಿಯಾಣಿ ಪ್ರಮಾಥೀನಿ. ಇಂದ್ರಿಯಾಣಿ ಪ್ರಮಾಥೀನಿ ಅಂತಂದ್ರೆ, ಸೊ ಇಂದ್ರಿಯಗಳು ಎಷ್ಟು ಉದ್ವಿಗ್ನ ಅಂತಂದ್ರೆ ಅದರರ್ಥ ಬಲಶಾಲಿ ಅಂತ. ಮತ್ತೆ ಅವು ಎಷ್ಟು ಆವೇಶದಿಂದ ಕೆಲಸವನ್ನ ಮಾಡ್ತವೆ ಅಂತಂದ್ರೆ ಅವುಗಳನ್ನ ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಒಂದ್ ವೇಳೆ ಏನಾದ್ರೂ ನಿಯಂತ್ರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಈ ವಿವೇಚನವಂತನಿರುವಂತಹ ವ್ಯಕ್ತಿ ಒಬ್ಬ ಮನಸ್ಸನ್ನು ಕೂಡ ಅದು ಸೆಳೆದುಕೊಂಡು ಹೋಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ವಿಪಶ್ಚಿತ ಹರಂತಿ ಪ್ರಸಭಂ ಮನಃ ಅಂತ ಹೇಳಿ, ಸೊ ಅವನ ಮನಸ್ಸನ್ನು ಕೂಡ ಅದು ಸೆಳೆದುಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಹರಂತಿ ಪ್ರಸಭಂ ಮನಃ ಅಂತ. ಮನಃ ಅಂದ್ರೆ ಮನಸ್ಸು, ಪ್ರಸಭಂ ಅಂತಂದ್ರೆ ಒತ್ತಾಯದಿಂದ, ಹರಂತಿ ಅಂದ್ರೆ ಎಳೆದುಕೊಂಡು ಹೋಗೋದು ಅಂತ. ಸೊ ಹಾಗಾಗಿ ಒತ್ತಾಯ ಪೂರ್ವಕವಾಗಿ ನಾವು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸ್ಲಿಕ್ಕೆ ಪ್ರಯತ್ನ ಪಡಬಾರ್ದು ಅನ್ನೋದನ್ನ ಹೇಳ್ತಾ ಇರುವಂತದ್ದು ಕೃಷ್ಣ ಇಲ್ಲಿ. ಯಾಕೆ ನೋಡಿ, ಈಗ ನಾವು ಟೀ ಬಿಡ್ಬೇಕು, ಕಾಫಿ ಬಿಡ್ಬೇಕು ಅಂತ ಏನಾದ್ರು ನೀವು ಯೋಚನೆ ಮಾಡಿದ್ರೆ ಸದಾಕಾಲ ಅದನ್ನೇ ಯೋಚನೆ ಮಾಡ್ತಾ ಇರ್ತೀರಾ. ಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ 1 ದಿನ 2 ದಿನ, ಬಟ್ ಆದ್ರೂ ಅದನ್ನ ಕುಡಿಯೋ ಕುರಿತಾಗೇನೆ ನೀವು ಚಿಂತೆಯನ್ನ ಮಾಡ್ತಾ ಇರ್ತೀರಿ, ಆಲೋಚನೆ ಮಾಡ್ತಾ ಇರ್ತೀರಾ. ಹಾಗಾಗಿ ಒತ್ತಾಯ ಪೂರ್ವಕವಾಗಿ ಮಾಡೋದನ್ನ ಇಲ್ಲಿ ಹೇಳ್ತಾ ಇರುವಂತ. ಮತ್ತೆ ಇವನ್ ಏಕಾದಶಿಯ ದಿನ ಉಪವಾಸವನ್ನ ಮಾಡ್ತಾರೆ, ಸತತವಾಗಿ ಆಹಾರದ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಅವಾಗ ಇಂದ್ರಿಯಗಳನ್ನ ಒತ್ತಾಯ ಪೂರ್ವಕವಾಗಿ ಅವರು ನಿಯಂತ್ರಣ ಮಾಡ್ತಾ ಇರ್ತಾರೆ, ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಸೊ ಹಾಗೆ ಇದು ಮನಸ್ಸನ್ನ ಸೆಳೆದುಕೊಂಡು ಹೋಗ್ಬಿಡುತ್ತೆ ಅಂತ ಹೇಳಿ. ಸೊ ಅದು ನಿರಂತರ ಪ್ರಯತ್ನಶೀಲರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಒತ್ತಾಯ ಪೂರ್ವಕವಾಗಿ ಮಾಡ್ಬಾರ್ದು, ಅಭ್ಯಾಸ ಪೂರ್ಣವಾಗಿ ಮಾಡ್ಬೇಕು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮಿ ಅಲ್ಪ ಮಾತಾಜಿ, ಅಲ್ಪ ದಿನೇಶ್ ಮಾತಾಜಿ. ಅಲ್ಪ ದಿನೇಶ್ ಮಾತಾಜಿ. ಅನುಶ್ರೀಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 60. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ. ಎಂ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ, ಕೇಳ್ತಾ ಇದೆಯಾ ಮಾತಾಜಿ? ಕೇಳ್ತಾ ಇದೆ ಪ್ರಭುಜಿ. ಶ್ಲೋಕ 60. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಚೈತನ್ಯ ನವೀನ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಆರ್ ಮಾತಾಜಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿದ್ದಾರೆ ನೋಡಿ ಮಾತಾಜಿ ಅವರು.
ಮತ್ತೆ ಹೇಗೆ ಹೇಳ್ತಾ ಇದ್ದೀರಾ ನೀವು? ಹೇಗೆ ಕೂಗ್ತಾ ಇದ್ದೀರಾ? ಗೀತಾ ಎಂ ಮಾತಾಜಿ ಹೇಳಲಿಲ್ಲಲ್ಲ ಮಾತಾಜಿ. ಹೇಳಿದ್ದಾರೆ ಮಾತಾಜಿ, ಲಾಸ್ಟ್ ಶ್ಲೋಕ ಹೇಳಿದೆ ಮಾತಾಜಿ. ಹೇಳಿದ್ದಾರೆ ಮಾತಾಜಿ ಅವರು. ನೀವು ಹೇಗೆ ಕೂಗ್ತಾ ಇದ್ದೀರಾ ನೋಡಿ. ಇಲ್ಲಿ ಹೇಳ ಲೋಕಜೀವಿನಿ ಮಾತಾಜಿ. ಮಾತಾಜಿ ಆಗಿದೆ. ಎಂ ಅಲ್ಲಿ ಹೇಳ್ಬೇಕು ಅನ್ಸುತ್ತೆ ನೋಡಿ. ಎಂ ಜಯಶ್ರೀ ಅಲ್ಲ ಮತ್ತೆ ಫುಲ್ ಕಾಂತಮಣಿ ಆಗಿದೆ ಮಾತಾಜಿ ಮಾತಾಜಿ. ಒಂದು ಶ್ಲೋಕ ಎಲ್ಲದೂ ಆಗಿದೆಯಾ? ಆಗಿದೆ ಮಾತಾಜಿ. ಹಾ ಓ ಸ್ಟಾರ್ಟಿಂಗ್ ಇಂದ ಸರಿ ಹೇಳ್ತಾ ಸರಿ. ಇದೆ. ಓ ಶ್ಲೋಕ ಹಾ ಸರಿ 60 ಸರಿ ಸರಿ. ಯತತೋ ನಾನೇಕ ಮಾಡ್ಕೊಟ್ಟಿದ್ದು. ಸಾರಿ ಮಾತಾಜಿ. ನಾನೆಲ್ಲ ಓದಿಲ್ಲ ಈಗ. ಮಾತಾಜಿ ನನ್ನ ಹೆಸರು ಕೂಗದೆ ನೀವು ಇರ್ಲಿಲ್ಲ ಮಾತಾಜಿ. ಗಾಯತ್ರಿ ಕರೆದ್ರ ಮಾತಾಜಿ? ಹೌದು ಮಾತಾಜಿ. ಹೋಗಿದ್ರು 2 ಹ್ಮ್. ಸಲ ಮಾತಾಜಿ. ಇಲ್ಲ ಒಂದೇ ಸಲ. ನಾನು ಒಂದೇ ಓದ್ಲಾ ಸಲ. ಇವಾಗ ಓದ್ಲಾ ನಾನು? ಮಾತಾಜಿ ನಾನು ಒಂದೇ ಸಲ ಓದಿರೋದು. ಓದಿ ಓದಿ ಮಾತಾಜಿ. ಅಲ್ಲೇ ಇರೀರಿ ಮಾತಾಜಿ. ಇಲ್ಲ ಒಂದ್ ನಿಮಿಷ. ಅದು ನಿಮ್ನ ಕೂಗಿದಾಗ ಸ್ವಲ್ಪ ನೋಡಿ ಮಾತಾಜಿ, alert ಇಂದ ಇರಿ. ಈಗ ಹೇಳಿ ಗಾಯತ್ರಿ ಮಾತಾಜಿ. ಶ್ಲೋಕ 60. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸವಂ ಮನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಮಾತಾಜಿ ಹೇಳಿದ್ದೀರಾ? ಏತತೋ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸವಂ ಮನಃ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳ್ತದಾ? ಹಾ ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ, ಹೇಳಿ. ಈಗ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ, ನಿಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸವಂ ಮನಃ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ಸಾರಿ, ಅನಂತ ಕುಲಕರ್ಣಿ ಪ್ರಭುಜಿ. ಯತತೋ ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸಂಭವಮನಂ. ಪ್ರಸಭಂ ಪ್ರಸಭಂ ಮನಃ. ಪ್ರಸಂಭಂ ಮನಃ ಪ್ರಸಭಂ ಹರಂತಿ ಪ್ರಸಭಂ ಮನಃ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 60. ಯತತೋ ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸಭಂ ಮನಃ. ಕರೆಕ್ಟ್ ಮಾತಾಜಿ? ಸರಿ. ಧನ್ಯವಾದ ಮಾತಾಜಿ. ಹರೇ ಹರಿ ಕೃಷ್ಣ. ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಲಕ್ಷ್ಮೀ ಕೃಷ್ಣ ಮಾತಾಜಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸವಂ ಮನಃ. ಎಲ್ರು ಒಂದ್ ಕಡೆ ಗಮನ ಕೊಡಿ. ಪ್ರಮಾಥೀನಿ ಥ ಇದೆ, ದೊಡ್ಡ ಥ ಇದೆ, ದೀರ್ಘ ಇದೆ. ಅದು ಸಣ್ಣ ತ ಹೇಳ್ತಾ ಇದ್ದೀರಾ ಎಲ್ರು? ಪ್ರಮಾಥೀನಿ ಅಂತ ಹೇಳ್ತಾ ಇದ್ದೀರಾ? ಪ್ರಮಾಥೀನಿ. ನಾನು ಕರೆಕ್ಷನ್ ಮಾಡ್ಕೊಳ್ತಾರೆ ಬಿಡು ಅನ್ಕೊಂಡೆ, ಬಟ್ ಎಲ್ರು ಹಾಗೆ ಹೇಳ್ತಾ ಇದ್ದೀರಾ. ಪ್ರಮಾಥೀನಿ. ಪ್ರಮಾಥೀನಿ. ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೆಸರು ತಗೊಂಡಿದ್ದೆ ನಾನು ಕಾಂತಮಣಿ ಆದ್ಮೇಲೆ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸವಂ ಮನಃ. ಧನ್ಯವಾದಗಳು. ಪ್ರಸಭಂ. ದೊಡ್ಡ ಭ ಬರುತ್ತೆ ಮತ್ತೆ. ಹರಂತಿ ಪ್ರಸಭಂ. ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ. ಧನ್ಯವಾದ ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಜಯಶ್ರೀ ಮಾತಾಜಿ. ಹೇಳ ಮಾತಾಜಿ. ಶ್ಲೋಕ ಸಂಖ್ಯೆ 60. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸಂಭ ಮನಃ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಮಾತಾಜಿ ನೆಕ್ಸ್ಟ್ ಶ್ಲೋಕ ಹೇಳಿದ್ರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 61ನೇ ಶ್ಲೋಕ. ತಾನಿ ಸರ್ವಾಣಿ ಸಂಯಮ್ಯ
युक्त आसीत् मत्परः वशे हि यस्येन्द्रियाणि तस्य प्रज्ञा प्रतिष्ठिता तानि सर्वाणि संयम्य युक्त ಆಸೀತ್ ಮತ್ಪರಃ. ಇಲ್ಲಿ ವ್ಯಂಜನ ಇದೆ ಮತ್ತಕ್ಕೆ, ಹಾಗಾಗಿ ನೀವು ಕೂಡ್ಸಿ ಹೇಳ್ಬೇಕು ಮತ್ಪರಃ. ಅದು ಮತ ಪರಹ ಅನ್ನಂಗಿಲ್ಲ, ಮತ್ಪರಃ. ವಶೇ ಹಿ ಯಸ್ಯೇಂದ್ರಿಯಾಣಿ, ಯಸ್ಯೇಂದ್ರಿಯಾಣಿಯಲ್ಲಿ 2 ಪದಗಳಿದೆ. ಯಸ್ಯ ಇಂದ್ರಿಯಾಣಿ ಬಿಡಿಸಿನೂ ಹೇಳ್ಬೋದು, ಕೂಡಿ ಹೇಳ್ಬೋದು. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಇದ್ರದ್ದೊಂದು ಅರ್ಥ. ತಾನಿ ಸರ್ವಾಣಿ ಸಂಯಮ್ಯ ಅಂದ್ರೆ ಇಂಥ ಇಂದ್ರಿಯಗಳನ್ನ, ಎಲ್ಲ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೋ. ಯುಕ್ತ ಆಸೀತ ಮತ್ಪರಃ, ಅವನು ಭಗವಂತನ ಜೊತೆಗೆ ಒಂದು ನಿರ್ದಿಷ್ಟ ಸಂಬಂಧವನ್ನ ಕಲ್ಪಿಸ್ಕೊಳ್ತಾನೆ ಅಂತಂದ್ರೆ ಭಗವಂತನ ಪ್ರಜ್ಞೆಯನ್ನು ಹೊಂದಿರ್ತಾನೆ ಅಂತ. ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹೀಗೆ ಇಂದ್ರಿಯಗಳನ್ನ ವಶದಲ್ಲಿ ಇಟ್ಟುಕೊಳ್ಳುವವನನ್ನ ಸ್ಥಿರ ಬುದ್ಧಿಯವನು ಅಂತ ಕರೀತಾರೆ ಅಂತ ಹೇಳ್ತಾರೆ. ವಶೇ ಹಿ ಯಸ್ಯೇಂದ್ರಿಯಾಣಿ. ಸೊ ಇಂಥ ಇಂದ್ರಿಯಗಳನ್ನ ವಶದಲ್ಲಿ ಇಟ್ಕೊಳ್ಳುವವನ್ನ ಪ್ರಜ್ಞೆಯಲ್ಲಿ ಪ್ರತಿಷ್ಠಿತನಾಗಿರುವವನು ಅಂತ ಹೇಳ್ತಾರೆ. ಇಲ್ಲಿ ಶ್ರೀಲ ಪ್ರಭುಪಾದವರು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರತಿಷ್ಠಿತನಾಗಿರುವವನು ಅಂತ ಹೇಳ್ತಾರೆ. ಮಾತಾಜಿ ಕಂಟಿನ್ಯೂ ಮಾಡಿಸಿ. ಮಾತಾಜಿ ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ, ಲೋಕಜೀವಿನಿ ಮಾತಾಜಿ, ಜಯಶ್ರೀ ಮಾತಾಜಿ, ಮಾನಸ ರಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 61. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ನಂದಿನಿ ಸೀನಪ್ಪ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲೋಕಜೀವಿನಿ ಮಾತಾಜಿ. ಶ್ಲೋಕ 61. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸಿತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಸ್ಯೇಂದ್ರಿಯಾಣಿ ಆಸೀತ್ ಆಸಿತ್ ಆಸಿತ್ ಅಲ್ಲ, ಸೌಮ್ಯ ದೀರ್ಘ ಇರೋದ್ರಿಂದ ಆಸೀತ್ ಆಸೀತ್ ಆಸಿತ್ ಯುಕ್ತ ಆಸಿತ್ ಮತ್ಪರಃ. ಆಸಿತ್ ಅನ್ನಂಗಿಲ್ಲ, ಅಲ್ಲಿ ವ್ಯಂಜನ ಇಲ್ಲ ಮಾತಾಜಿ. ಆಸೀತ ತಕ್ಕೆ ಕೂಡಿಸ್ಬೇಕು. ಆಸೀತ ಮತ್ಪರಃ, ಆಸಿತ ಮತ್ಪರಃ. ಆಸೀತ್ ಆಸೀತ್ ಆಸಿತ್ ಆಸಿತ್ ಆಸೀತ ಮತ್ಪರಃ ಯುಕ್ತ ಆಸೀತ ಮತ್ಪರಃ. ಸರಿ ಸರಿ, ಧನ್ಯವಾದ. ನೆಕ್ಸ್ಟ್ ಹರೇ ಕೃಷ್ಣ. ಪದ್ಮ ಜಿಎಸ್ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಶ್ಯಾಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯಂ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ. ಇದು ಸಂಯಮ್ಯ ಅಂತ ಇಲ್ಲ ಮಾತಾಜಿ, ಸಂಯಮ್ಯ ಅಷ್ಟೇ. ಸಂಯಮ್ಯ ಪ್ರತಿ ಇನ್ನೊಂದ್ಸಲ ಓದ್ಲಾ? ಹರೇ ಕೃಷ್ಣ. ಬೇಡ ಬೇಡ ಅಷ್ಟೇ. ನೀವು ವಿಸರ್ಗ ಹೇಳಿದ್ರಿ, ಅದು ವಿಸರ್ಗ ಹೇಳ್ಬಾರ್ದು ಅಷ್ಟೇ, ಉಳಿದು ಸರಿ ಇದೆ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಧನ್ಯವಾದ. ಶ್ರುತಿ ಮಾತಾಜಿ. ಶ್ಯಾಮಲಾ ಮಾತಾಜಿ, ಸಾರಿ. ಹರೇ ಕೃಷ್ಣ. ತಾನಿ ಸರ್ವಾಣಿ ಸಂಯಮ್ಯಂ
युक्त आसीत मत्परः वशे हि यस्येन्द्रियाणि तस्य प्रज्ञा प्रतिष्ठिता. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಅಟೆಂಡೆನ್ಸ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಹಾಕಿ ಅಲ್ಲಿ chat box ಅಲ್ಲಿ. ನೀವು ಶ್ಲೋಕ ಹೇಳೋ ಹಾಕ್ತೀನಿ ಮತ್ತೆ. ಶ್ರುತಿ ನಾನು ಹೇಳ್ತೇನೆ ಮಾತಾಡ್ತೀನಿ. ನೆಕ್ಸ್ಟ್ ಹೇಳ್ತೇನೆ ಈಗ. ಮಾತಾಡ್ತೀನಿ. ಅಟೆಂಡೆನ್ಸ್ ಲಿಂಕ್ ಹಾಕ್ತಾರೆ ಈಗ ಮಾತಾಜಿ, ಎಲ್ಲರೂ ಕೂಡ ಅಟೆಂಡೆನ್ಸ್ ಹಾಕಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 262ನೇ ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಧ್ಯಾಯತೋ ವಿಷಯಾನ್, ಧ್ಯಾಯತೋ ಅಂದ್ರೆ ಧ್ಯಾನಿಸುವಂಥದ್ದು. ಏನ್ ಧ್ಯಾನಿಸುವಂಥದ್ದು? ವಿಷಯಾನ್, ವಿಷಯಗಳನ್ನ. ಯಾವ ವಿಷಯಗಳನ್ನ? ಇಂದ್ರಿಯ ವಿಷಯಗಳನ್ನ. ಪುಂಸಃ ಅಂತ ಹೇಳ್ತಾ ಇರುವಂಥದ್ದು. ಪುಂಸಃ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂತ ಹೇಳ್ತಾ ಇರೋದು. ಅಂದ್ರೆ ಒಬ್ಬ ವ್ಯಕ್ತಿ ವಿಷಯಗಳ ಕುರಿತು ಚಿಂತಿಸ್ತಾನೆ. ಆಮೇಲೆ ಏನಾಗುತ್ತೆ? ವಿಷಯಗಳ ಕುರಿತು ಚಿಂತಿಸಿದ್ಮೇಲೆ ಸಂಗೋಸ್ತೇಷೂಪಜಾಯತೆ. ಇಲ್ಲಿ ಈ ಒಂದು ಪದವನ್ನು ಬಿಡಿಸಿದಾಗ 3 ಪದಗಳಾಗುತ್ತೆ. ಸಂಗಃ ತೇಷು ಉಪಜಾಯತೆ. ಕೂಡಿ ಬರೆದಾಗ ಸಂಗಸ್ತೇ, ಸೋಕೆ ತವತ್ತಿದೆ ಮತ್ತೆ ದೀರ್ಘ ಇದೆ, ಹಾಗಾಗಿ ಎಳಿಬೇಕು. ಸಂಗಸ್ತೇ ಶೂ, ಇಲ್ಲಿ ಶು ಅಲ್ಲ ಶೂ, ಸಂಗಸ್ತೇಷೂಪಜಾಯತೆ. ಸೊ ಹಾಗಾಗಿ ಶೂ ಶೋಕೆ ಸ್ವರ ಉ ಕೂಡಿರೋದ್ರಿಂದ ಉಪಜಾಯತೆ ಅಂತ ಹೇಳ್ತಾರೆ ಅದನ್ನ. ಸಂಗಃ ತೇಷು ಉಪಜಾಯತೆ. ನೀವು ಕೂಡಿನೂ ಹೇಳ್ಬೋದು, ಬಿಡಿಸಿ ಹೇಳ್ಬೋದು. ಸಂಗಸ್ತೇಷು ಉಪಜಾಯತೆ ಅಂತ ಹೇಳ್ಬೋದು ಒಂದು, ಇಲ್ಲಾಂದ್ರೆ ಸಂಗಸ್ತೇಷು ಉಪಜಾಯತೆ ಕೂಡಿ ಹೇಳ್ಬೋದು ಇನ್ನೊಂದು. ಸೊ ಅವನಿಗೆ ಆಮೇಲೆ ಏನಾಗುತ್ತೆ? ಸೊ ಹೀಗೆ ಇಂದ್ರಿಯ ವಿಷಯ ಕುರಿತಾಗಿ ಚಿಂತಿಸಿದಾಗ ಅವನಿಗೆ ಅದರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 3ನೇ ಲೈನ್ ಅಲ್ಲಿ ಸಂಗಾತ್ ಸಂಜಾಯತೆ ಕಾಮಃ. ಸೊ ಹೀಗೇನು ಅವ್ನಿಗೆ ಆಸಕ್ತಿ ಹುಟ್ಟುತ್ತಲ್ಲ ವಿಷಯಗಳ ಕುರಿತು ಚಿಂತಿಸಿದ್ಮೇಲೆ, ಅದಕ್ಕೆ ಕಾಮ ಹುಟ್ಟುತ್ತೆ ಅಂತ. ಸಂಗಾತ್ ಸಂಜಾಯತೆ ಕಾಮಃ. ಸೊ ಆ ಒಂದು ಆಸಕ್ತಿಯಿಂದ ಸಂಜಾಯತೆ ಅಂತಂದ್ರೆ ವರ್ಧಿಸುವಂಥದ್ದು. ಏನು ವರ್ಧಿಸುತ್ತೆ? ಕಾಮ ವರ್ಧಿಸುತ್ತೆ. ಕಾಮಾತ್ ಕ್ರೋಧೋ ಬೀಜಾಯತೆ. ಸೊ ಇಂಥ ಒಂದು ಕಾಮದಿಂದ ಕ್ರೋಧ ಉದ್ಭವ ಆಗುತ್ತೆ ಅಂತ. ಈ ಕ್ರೋಧೋಭಿಜಾಯತೆ ಇದನ್ನ 2 ಪದಗಳಾಗಿ ವಿಂಗಡಿಸಬಹುದು. ಕ್ರೋಧ ಅಭಿಜಾಯತೆ ಅಂತ. ಈ ಮಧ್ಯದಲ್ಲಿ ಅವಗ್ರಹ ಇರೋದ್ರಿಂದ ಇಲ್ಲಿ ನೀವು ಹಚ್ಚಬೇಕು. ಮತ್ತೆ ಹಿಂದೆ ಧ ಇದೆ, ದೊಡ್ಡ ಉ ಇದೆ, ಮತ್ತೆ ದೀರ್ಘ ಇರೋದ್ರಿಂದ ಕ್ರೋಧೋ ಅಭಿಜಾಯತೆ ಅಂತ ಹೇಳ್ಬೋದು. ಇಲ್ಲಿ ಕೂಡಿ ಕ್ರೋಧೋಭಿಜಾಯತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಒಬ್ಬ ವ್ಯಕ್ತಿ ಹೇಗೆ ಭೌತಿಕ ಒಂದು ಕೊಳದಲ್ಲಿ ಮುಳುಗ್ತಾನೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಅವನು ಯಾವಾಗ ವಿಷಯ ವಸ್ತುಗಳನ್ನ ಚಿಂತಿಸಿದಾಗ ಅದ್ರಲ್ಲಿ ಆಸಕ್ತಿ ಹುಟ್ಟುತ್ತೆ. ಆಸಕ್ತಿ ಹೆಚ್ಚಾದಾಗ ಅದು ಕಾಮವಾಗಿ ಬದಲಾಗುತ್ತೆ. ಕಾಮದಿಂದ ಕ್ರೋಧ ಉಂಟಾಗುತ್ತೆ ಅಂತ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಶೀತಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 62. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಪ್ರಭು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 62.
ध्यायते विषयान् पुंसाः सङ्गस्तेषुपजायते सङ्गात् संजायते कामः कामत् क्रोधाभिजायते हरे कृष्ण ಹರೇ माताजी ಕೃಷ್ಣ धन्यवाद ಮಾತಾಜಿ. ಇಲ್ಲಿ ಧ್ಯಾಯತೆ ಧ್ಯಾಯತೋ ಅಲ್ಲ, ಧ್ಯಾಯತೆ ಅಲ್ಲ, ಧ್ಯಾಯತೋ ಒಂದು. ಮತ್ತೆ ಇಲ್ಲಿ ಕೆಳಗಡೆ ಕ್ರೋಧೋ, ದೊಡ್ಡದೋ ಓ ಇದೆ ಮಾತಾಜಿ, ದೊಡ್ಡ ಓ. ಸೊ ಕ್ರೋಧೋಭಿಜಾಯತೆ, ಅದೊಂದು ध्यायते ಇದ್ ಮಾಡ್ಕೊಳ್ಳಿ. ध्यायतो विषयान् पुंसाः कामत् ಧ್ಯಾಯತೆ ಅಲ್ಲ क्रोधोभिजायते ಮಾತಾಜಿ, ಧ್ಯಾಯತೋ. ध्यायतो विषयान् पुंसाः कामत् क्रोधोभिजायते हरे कृष्ण माताजी ಧನ್ಯವಾದಗಳು ಹರೇ ಕೃಷ್ಣ ವಂದನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಎಂಡ್ ಆಯ್ತಾ? ಹೌದು. ನೀವ್ ಹೇಳಿ. ಶ್ಲೋಕ 62. ದಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಪೂಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮತ್ ಕ್ರೋಧಭಿಜಾಯತೆ. ಕ್ರೋಧೋಭಿಜಾಯತೆ ಸಂಗಸ್ತೇಷುಪಜಾಯತೆ ಸಂಗಸ್ತೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮತ್ ಕ್ರೋಧೋಭಿಜಾಯತೆ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 63ನೇ ಶ್ಲೋಕ. ಮತ್ತೆ ಅದನ್ನೇ ಮುಂದುವರಿಸ್ತಾರೆ. ಸೊ ಯಾವಾಗ ಕ್ರೋಧ ಉಂಟಾಗತ್ತೆ ಅವಾಗ ಏನಾಗತ್ತೆ ಅಂತ ಹೇಳಿ, ಭೌತಿಕ ಕೊಳದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಮುಳುಗ್ತಾನೆ ಅಂತ ಹೇಳಿ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತೆ. ಇಲ್ಲಿ ಹೇಳ್ತಾ ಇದ್ದು ಕ್ರೋಧಾದ್, ಇಲ್ಲಿ ಕೂಡ ವ್ಯಂಜನ ಇದೆ. ಸೊ ದ ಅನ್ನಂಗಿಲ್ಲ, ಕ್ರೋಧಾದ್ ಭವತಿ ಅಥವಾ ಕೂಡಿ ಹೇಳ್ಬೋದು. ಕ್ರೋಧಾತ್ ಭವತಿ, ದಕ್ಕೆ ಭವತಿ ಇದ್ದ ಹಾಗೆ ಹೇಳ್ಬೋದು. ಅವಾಗ ಏನಾಗುತ್ತೆ, ಕ್ರೋಧಾತ್ ಭವತಿ ಅಂತ ಆಗತ್ತೆ. ಅವಾಗ ವ್ಯಂಜನ ಸ್ಪಷ್ಟವಾಗತ್ತೆ. ಸಮ್ಮೋಹ ಅಂದ್ರೆ ಅಲ್ಲಿ ಹಿಂದೆ ಏನಿತ್ತು, ಒಬ್ಬ ಕಾಮದಿಂದ ಏನಾಗುತ್ತೆ, ಕ್ರೋಧೋದ್ಭವ ಆಗುತ್ತೆ ಅಂತ ಹೇಳಿದ್ರು. ಸೊ ಇಲ್ಲಿ ಕ್ರೋಧದಿಂದ ಏನಾಗುತ್ತೆ, ಸಮ್ಮೋಹ ಉಂಟಾಗತ್ತೆ, ಅಂದ್ರೆ ಒಂದು ಭ್ರಾಂತಿ ಉಂಟಾಗತ್ತೆ ಅಂತ. ಆಮೇಲೆ ಸಮ್ಮೋಹಾತ್ ಸ್ಮೃತಿ, ಸಕ್ಕೆ ಮ ಮತ್ತೆ ಒಟ್ರ ಸುಳಿದೆ, ಸ್ಮೃತಿ ವಿಭ್ರಮ, ಸಮೂಹ ಸ್ಮೃತಿ ವಿಭ್ರಮ. ಸೊ ಭ್ರಾಂತಿಯಿಂದ ಏನಾಗುತ್ತೆ, ನಮ್ಮ ಒಂದು ಸ್ಮೃತಿ ಅಂದ್ರೆ ನೆನಪು, ಸ್ಮೃತಿ ಅಂದ್ರೆ ಒಂದು ನೆನಪು ಭ್ರಮೆಗೆ ಒಳಗಾಗುತ್ತೆ ಅಂತ ಹೇಳಿ, ಸ್ಮೃತಿ ಎಲ್ಲಿ ಭ್ರಮೆ ಉಂಟಾಗತ್ತೆ ಅಂತ ಹೇಳಿ, ಅಂದ್ರೆ ಬುದ್ಧಿನಾಶ ಆಗತ್ತೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಸ್ಮೃತಿ ಭ್ರಮೆಯಿಂದ ಇದು ಸಮೂಹ ಸ್ಮೃತಿ ವಿಭ್ರಮ ಅಂತಂದ್ರೆ ಸಮೂಹದಿಂದ ಸ್ಮೃತಿ ವಿಭ್ರಮೆ ಆಗುತ್ತೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಸ್ಮೃತಿ ಭ್ರಮೆಯಿಂದ ಏನಾಗುತ್ತೆ, ಬುದ್ಧಿನಾಶ ಆಗುತ್ತೆ ಅಂತ. ಅಂದ್ರೆ ನಾವು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಸ್ಮೃತಿ ವಿಭ್ರಮೆ ಅಂತ ಹೇಳ್ತಾರೆ. ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದ್ರೆ ಬುದ್ಧಿ ನಾಶ ಯಾವಾಗ ಆಗುತ್ತೋ ಅವಾಗ ಮನುಷ್ಯ ಐಹಿಕ ಪ್ರಪಂಚದ ಕೊಳದಲ್ಲಿ ಮುಳುಗ್ ಹೋಗ್ತಾನೆ ಅಂತ. ಇಲ್ಲಿ ಸಕೆ ಮ ಮತ್ತು ಅರ್ಕಾವಳಿ ಇರೋದ್ರಿಂದ ಸ್ಮೃತಿ ಭ್ರಂಶಾದ್, ಬರೋ ಮತ್ತೆ ಅಲ್ಲಿ ಅನುನಾಸಿಕ ಇದೆ, ಭ್ರಂಶಾದ್. ಇಲ್ಲಿ ಕೂಡ ವ್ಯಂಜನ ಇದೆ 3ನೇ ಲೈನಲ್ಲಿ. ಸೊ ಸ್ಮೃತಿ ಭ್ರಂಶಾದ್ ಬುದ್ಧಿನಾಶೋ. ಹರೇ ಕೃಷ್ಣ. ಕಂಟಿನ್ಯೂ ಮಾಡ್ರಿ ಮತ್ತೆ. ಹರೇ ಕೃಷ್ಣ ಮಾತಾಜಿ. ಅನಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 63. ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ
बुद्धिनाशात् प्रणश्यति। हरे कृष्ण माताजी। ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 63. ಕ್ರೋಧಾತ್ ಭವತಿ ಸಮೋಹಃ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚೈತನ್ಯ ನವೀನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ರೋಧಾತ್ ಭವತಿ ಸಮೋಹ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 63. ಕ್ರೋಧಾತ್ ಭವತಿ ಸಮೋಹ ಸಮೋಹ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ. ಶ್ಲೋಕ 63. ಕ್ರೋಧಾದ್ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಕೊಡಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 63. ಕ್ರೋಧಾತ್ ಭವತಿ ಸಮೋಹಃ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ. हरे कृष्ण माताजी। क्रोधात् भवति समोह मोहात् स्मृति विभ्रमः स्मृति भ्रंशात् बुद्धिनाशो बुद्धिनाशात् प्रणश्यति. ನಾಶಾತ ತಕ್ಕೆ ಹಚ್ಚಂಗಿಲ್ಲ, ಅಲ್ಲಿ ವ್ಯಂಜನ ಇದೆ ಪ್ರಭುಷಿ. ವ್ಯಂಜನ ಇದ್ದಾಗ ಸ್ವರ ಕೂಡಬಾರ್ದು ಅಲ್ಲಿ. ಬುದ್ಧಿನಾಶಾತ್ ಅರ್ಧ ಹೇಳ್ಬೇಕು. ಬುದ್ಧಿನಾಶಾತ್ ಪ್ರಣಶ್ಯತಿ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ. ಬುದ್ಧಿನಾಶೋ ಬುದ್ಧಿನಾಶೋ. ಆಯ್ತು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ. ಇವತ್ತಿನ ಒಂದು ಕೊನೆಯ ಶ್ಲೋಕ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 64ನೇ ಶ್ಲೋಕ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನೀಂದ್ರಿಯೈಶ್ಚರನ್ ಆತ್ಮವಶೈರ್ವಿಧೇಯಾತ್ಮಾ ಪ್ರಸಾದಂ ಅಧಿಗಚ್ಚತಿ. ರಾಗ ಇದು ಬಿಡಿಸಿದಾಗ ರಾಗದ್ವೇಷ ವಿಮುಕ್ತೈಸ್ತು ಅಂತ ಹೇಳಿ, ಅಂದ್ರೆ ರಾಗ ಮತ್ತೆ ದ್ವೇಷಗಳಿಂದ ಮುಕ್ತನಾದಂಥವನು ಅಂತ. ವಿಮುಕ್ತೈಸ್ತು ಅಂದ್ರೆ ವಿಮುಕ್ತನಾದವನು. ವಿಷಯಾನಿಂದ್ರಿಯೈಶ್ಚರನ್, ಈ ವಿಷಯ ವಸ್ತುಗಳಿಂದ ವಿಷಯ ವಸ್ತುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರೋನು ಅಂತ. ಆತ್ಮವಶೈ ವಿಧೇಯಾತ್ಮ. ಆತ್ಮವಶೈ ಇದನ್ನ ಬಿಡಿಸಿದಾಗ 3 ಪದಗಳಾಗತ್ತೆ. ಆತ್ಮವಶೈಹಿ ಅಂದ್ರೆ ನಿಯಂತ್ರಣದಲ್ಲಿ, ವಿಧೇಯ ಆತ್ಮ ಅಂತಂದ್ರೆ ಈ ಒಂದು ತನ್ನ ಇಂದ್ರಿಯಗಳನ್ನ ನಿಯಂತ್ರಣೆ ಮಾಡಿ ಸ್ವಾತಂತ್ರ್ಯವನ್ನ ಪಡೆದಂಥವನು ಅಂತ ಹೇಳಿ. ಅಂದ್ರೆ ಈಗ ನನ್ನ ಇಂದ್ರಿಯ ನಿಯಂತ್ರಣಗಳು ನಾನಿದ್ರೆ ನಾನು ಅವುಗಳ ಅಧೀನದಲ್ಲಿದ್ದೇನೆ ಅಂತ. ಸೊ ನಾನು ನನ್ನ ಇಂದ್ರಿಯಗಳನ್ನ ನಿಯಂತ್ರಿಸ್ತೇನೆ, ಅವುಗಳನ್ನ ಅನುಸರಿಸೋದಿಲ್ಲ. ಅವುಗಳು ಹೇಳಿದ ಮಾತು ಕೇಳದೆ ಇದ್ರೆ ನಾನು ಸ್ವತಂತ್ರನಾಗಿದ್ದೇನೆ ಅಂತ. ಹಾಗಾಗಿ ಆತ್ಮವಶೈರ್ ವಿಧೇಯ ಆತ್ಮ. ನೀವು ಇದನ್ನ ಬಿಡಿಸಿ ಹೇಳೋದಾದ್ರೆ ಆತ್ಮವಶೈಹಿ ವಿಧೇಯ ಆತ್ಮ ಅಂತ ಹೇಳ್ಬೇಕು. ಆತ್ಮವಶೈಹಿ ವಿಧೇಯ ಆತ್ಮ. ಬಹುಶಃ ನಿಮ್ಗೆ ಇದಾಗ್ಬಹುದು ಅದು. ನೀವು ಹಾಗೆ ಹೇಳಿ, ಆತ್ಮವಶೈಹಿ ವಿಧೇಯ ಆತ್ಮ. ಇಲ್ಲ ಅಂದ್ರೆ ಆತ್ಮವಶೈರ್ ವಿಧೇಯ ಆತ್ಮ. ವಕ್ಕಿಂತ ಮುಂಚೆ ರ ಹೇಳ್ಬೇಕು. ರ ವಿಧೇಯ ಆತ್ಮ ಅಂತ. ಮತ್ತೆ ಶಕ್ಕೆ ಯಾವತ್ತು ಐವತ್ತಿರೋದ್ರಿಂದ ಶೈ ಅಂತ ಹೇಳ್ಬೇಕು. ಆತ್ಮವಶೈ ವಿಧೇಯ ಆತ್ಮ ಪ್ರಸಾದಂ ಅಧಿಗಚ್ಚತಿ ಅಂದ್ರೆ ಭಗವಂತನ ಅನುಗ್ರಹ ಪಡಿತಾರೆ ಅಂತ. ಸೊ ಇದ್ರ ಅರ್ಥ ಏನು ಅಂದ್ರೆ, ಯಾರು ತಮ್ಮ ಇಂದ್ರಿಯಗಳ ಒಂದು ನಿಯಂತ್ರಣದಿಂದ ಮುಕ್ತರಾಗಿ, ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿ ಅವುಗಳ ಅಧೀನದಿಂದ ಮುಕ್ತರಾಗಿರ್ತಾರೋ ಅವರು ಈ ರಾಗ ದ್ವೇಷಗಳಿಂದನೂ ಕೂಡ ಮುಕ್ತರಾಗಿರ್ತಾರೆ. ಸೊ ಇಂಥ ಇಂದ್ರಿಯ ನಿಯಂತ್ರಣಗಳನ್ನ ಮಾಡಬಲ್ಲಂಥವನು ಭಗವಂತನ ಪ್ರಸಾದಂ ಅಧಿಗಚ್ಚತೆ, ಭಗವಂತನ ಪೂರ್ಣ ದಯೆಯನ್ನ ಪಡೆದಿರ್ತಾನೆ ಅಂತ, ಪಡೆಯಬಲ್ಲ ಅಂತ ಹೇಳಿ ಹೇಳ್ತಾ ಇರೋದು.
ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹೊನ್ನ ಬಿ ಎಸ್ ಕಿರಣ್ ಪ್ರಭುಜಿ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ. ಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಹರೇ ಕೃಷ್ಣ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 64. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಚೈರ್ವಿಧೇಯಾತ್ಮ ಪ್ರಸದಾಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಅನಂತ ಪ್ರಭುಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾಂದ್ರಿ ಮಾತಾಜಿ. ಏನದು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ವಿಷಯಾಂದ್ರಿ ಎರ್ಚರನ್ನ ಆತ್ಮವೈಶ್ವರ್ಯ ವಿಧೇಯಾತ್ಮ ಪ್ರಸಾದ ಮದಗಚ್ಚತಿ. ತಪ್ಪಾದ್ರೆ ಕ್ಷಮಿಸಿ ಮಾತಾಜಿ. ಹರೇ ಕೃಷ್ಣ. ವಿಷಯಾನಿಂದ್ರಿಯ ಯಶ್ಚರನ್ ಮಾತಾಜಿ ಬಂದು ವಿಷಯಾಂದ್ರಿ ಈಶ್ವರನ್ನ. ಹರೇ ಕೃಷ್ಣ. ಜಯಶ್ರೀ ಮಾತಾಜಿ. ಹೇಳ್ತೇನೆ ಮಾತಾಜಿ. ಶ್ಲೋಕ ಸಂಖ್ಯೆ 64. ರಾಗದ್ವೇಷ ವಿಮುಕ್ತಸ್ತು ವಿಷಯ ಇಂದ್ರಿಯಶ್ಚರನ್ ಆತ್ಮವಶ್ಯವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ತಪ್ಪಾಯ್ತು ಮಾತಾಜಿ 2 ಕಡೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರು ಮಾತಾಜಿ? ಮಾನಸ ರಮೇಶ್ ಮಾತಾಜಿ. ಹೇಳಿ. ಶ್ಲೋಕ 64. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವೈಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಹೇಳಿದ್ರಲ್ಲ? ಇಲ್ಲ ಮಾತಾಜಿ. ಹೇಳಿ ಮಾತಾಜಿ. ಹೇಳಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯ ಇಂದ್ರಿಯೈಶ್ಚರನ್ ಆತ್ಮವೈಶ್ವರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ಇವಾಗ್ಲೇ ಮಾತಾಜಿ ನಾನು ಹೇಳಿದ್ದು. ಓ ಸಾರಿ. ಹೇಳಿದೆ ಮಾತಾಜಿ. ಶ್ಯಾಮ್ಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಶ್ಯಾಮ್ಲಾ ಮಾತಾಜಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಶೀತಲ್ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹೇಳಿ ಮತ್ತೆ ಸೌಮ್ಯ ಶೀತಲ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಮಾತಾಡಿ ಸೌಮ್ಯ.
ಹರೇ ಕೃಷ್ಣ. ಇಲ್ಲಿ ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನೇಂದ್ರಿ ಐಶ್ಚರನ್. ಅಥವಾ ನಿಮ್ಗೆ ಇನ್ನೊಂದು ಹೇಳಿದ್ನಲ್ಲ, ನಿಮ್ಗೆ ವಿಷಯಾನ್ ಇಂದ್ರಿಯೈ ವಿಷಯಾನ್ ಇಂದ್ರಿಯೈಹಿ ಚರನ್ ಅಂತ ಹೇಳ್ತಾರೆ. ಅದಕ್ಕೆ 3 ಶಬ್ದ ಇದೆ. ಅದ್ ಬಹುಶಃ ನಾನು ಹೇಳಿಲ್ಲ ಅನ್ಸುತ್ತೆ ಇವಾಗ. ವಿಷಯಾನ್ ಇಂದ್ರಿಯ ಐಶ್ಚರನ್ ಹೇಳಿ. ಇಂದ್ರಿಯೈ ಚರಣ್ ವಿಷಯಾನ್ ಇಂದ್ರಿಯ ಐಶ್ಚರನ್. ಅಥವಾ ನೀವು ವಿಷಯ ಅಂತ ಹೇಳಿ ಆಮೇಲೆ ಇಂದ್ರಿಯ ಐಶ್ಚರನ್ ಅಂತ ಹೇಳಿ. ವಿಷಯ ಇಂದ್ರಿಯ ಐಶ್ಚರನ್. ವಿಷಯ ಇಂದ್ರಿ ಐಶ್ಚರಣ್. ಧನ್ಯವಾದಗಳು. ಆತ್ಮವಶ್ಯೈರ್ ವಿಧೇಯಾತ್ಮ. ಆತ್ಮವಶ್ಯೈಹಿ ವಿಧೇಯಾತ್ಮ. ಆತ್ಮವೈಶ್ಯೈಹಿ ವಿಧೇಯಾತ್ಮ. ಬಿಡಿಸಿದಾಗ ಹಾಗಾಗತ್ತೆ. ಬಿಡಿಸಿದಾಗ ಅಲ್ಲಿ ವಿಸರ್ಗ ಹಚ್ಬೇಕು. ಆತ್ಮವಶ್ಯೈಹಿ ಅನ್ನಂಗಿಲ್ಲ. ಆತ್ಮವಶ್ಯೈ ವಿಧೇರ್ಯಾತ್ಮ. ಆತ್ಮವೈಶ್ಯ ವಿಧೇಯಾತ್ಮ. ಮತ್ತೆ ಪ್ರಸಾದಂ ಮ ಆದ್ಮೇಲೆ ಹಚ್ಬೇಕು. ಪ್ರಸಾದಂ ಅಧಿಗಚ್ಚತಿ. ಪ್ರಸಾದಂ ಹಚ್ಬೇಕಲ್ಲಿ. ಮದಿ ಅನ್ನಂಗಿಲ್ಲ. ಮ ಆದ್ಮೇಲೆ ಹಚ್ಬೇಕು. ಪ್ರಸಾದಂ ಅಧಿಗಚ್ಚತಿ. ಪ್ರಸಾದಂ ಅಧಿಗಚ್ಚತಿ. ಹೇಳ್ಬೇಕು ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 64. ರಾಗದ್ವೇಷ ವಿಮುಕ್ತೇಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ವಂಶ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ರಾಗದ್ವೇಷ ವಿಮುಕ್ತೇಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ, ಯಾರಿಗಾದ್ರೂ ಈ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಇವತ್ತಿನ ತರಗತಿನ ಏನ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ